ಈಗ ನಮ್ಗೀಗ ಬೇರೆ ಜಾಗದ್ದು ಜಾಸ್ತಿ ಗೊತ್ತಿಲ್ಲದಿದ್ರು ನಾವು ಬೈಕಂಪಾಡಿಯ ಸಮಸ್ಯೆ ಬಗ್ಗೆ ಹೇಳಬೇಕಂತ ಇದೆ. ಇಲ್ಲಿ ಸರಿಯಾದ ರೋಡು ಇಲ್ಲ ನಮಗೆ. ಹೌದು. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಬೈಕಂಪಾಡಿಯಲ್ಲಿ ಸುಮಾರು 540 ಎಕರೆ ಜಾಗ ಇದೆ. ಅಷ್ಟು ದೊಡ್ಡ ಇಂಡಸ್ಟ್ರಿ ಇದೆ. ಸುಮಾರು 500ಕ್ಕಿಂತ ಹೆಚ್ಚು ಇಂಡಸ್ಟ್ರಿಗಳಿವೆ ಇಲ್ಲಿ. ಇದಕ್ಕೆ ಎರಡು ಈಗ ಮೇನ್ ರೋಡಿಂದ ನಮ್ಮದು ಈ ಹೈವೇಯಿಂದ 2 ರಸ್ತೆ ಇದೆ ಅದಕ್ಕೆ ಒಳಗಡೆ ಹೋಗಲಿಕ್ಕೆ. ಆ 2 ರಸ್ತೆ ಕೂಡ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಇದ್ದು ರಸ್ತೆ ಅಲ್ಲ, ಅದು NMPT ರಸ್ತೆ, ಅವರ ಕೊಡುಗೆ ಅಷ್ಟೇ. ನಾಳೆ ಅವರೇನಾದರೂ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀವು ಹೋಗಬೇಡಿ ಅಂತ ಹೇಳಿದರೆ ಅದರಲ್ಲಿ ಯಾಕಂದರೆ ಅದು ಅವರ ಜಾಗ. ಇನ್ನೊಂದು ರಸ್ತೆ ಇರುವಂಥದ್ದು ನಮ್ಮದು ODC ರಸ್ತೆ ಅಂತೇಳಿ, ನಾವು ಆ ಕಡೆ SEZ ಅಂದರೆ ಹಿಂದೆ MRPLನವರು ಮಾಡಿದಂಥ ರಸ್ತೆ. ಅದು ಪರಿಸ್ಥಿತಿ ಈಗ ಯಾವ ಥರ ಹದಗೆಟ್ಟಿದೆ ಅಂತ ಹೇಳಿದರೆ ಅಲ್ಲಿ ನಾವು ಡ್ರೈವಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇದೆ. ನಾವೀಗ ಸರ್ಕಾರ ಮಟ್ಟದಲ್ಲಿ ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಆದರೂ ಈ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಅಷ್ಟೊಂದು ಅಭಿವೃದ್ಧಿ ಮಾಡುವುದು ನಮ್ಮ ರಾಜಕಾರಣಿಗಳಲ್ಲಿ ಅಷ್ಟೊಂದು ಅವರ ಆಸಕ್ತಿ ಇಲ್ಲ ಅಂತಲೂ ಹೇಳ್ಬೋದು. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಅಂದು ರಸ್ತೆ ನೋಡಿದ್ರೆ ಗೊತ್ತಾಗ್ತದೆ. ಅಂದರೆ ನಾವೊಂದು ವೋಟ್ ಬ್ಯಾಂಕ್ ಅಲ್ಲ, ಅದು ಸತ್ಯ ಹೇಳಬೇಕು ಅಂತ ಹೇಳಿದರೆ. ಸೊ ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ನಾವು ತುಂಬ ಪ್ರಯತ್ನ ನಮ್ಮ ಲೆವೆಲಲ್ಲಿ, ನಮ್ಮ ಅಸೋಸಿಯೇಷನ್ ಲೆವೆಲಲ್ಲಿ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ ಇಲ್ಲಿ ಒಂದು ರೋಡದ್ದು ಸಮಸ್ಯೆ ಇದೆ. ಎರಡನೇದು ನಮ್ಮದು ರೈನ್ ವಾಟರ್, ಮಳೆ ನೀರು ಹೋಗಲಿಕ್ಕೆ ಇಲ್ಲ. ಮಳೆಗಾಲದಲ್ಲಿ ಕೆಲವಾರು ಇಂಡಸ್ಟ್ರಿ ನೀರಿನಲ್ಲಿ ಮುಳುಗುತ್ತೆ, ಕೋಟಿಗಟ್ಟಲೆ ದುಡ್ಡು ಅದರಿಂದ ಹಾಳಾಗುತ್ತೆ. ಮತ್ತು ಹೋಗ್ಲಿಕ್ಕೆ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ. ಅದರಿಂದಾಗಿ ಎಲ್ಲ ನೀರೆಲ್ಲ ಸಾಧಾರಣ ನಾವು ಇದರಲ್ಲಿ ಈ ಡ್ರೈನೇಜಲ್ಲಿ ಬರಬೇಕು ಅಂದರೆ ಇಷ್ಟು ಇಂಡಸ್ಟ್ರಿ ಇದೆ, ಇಲ್ಲಿ ಸರಿಯಾದ ETPಗಳಿಲ್ಲ. ಸೊ ಇಂಥದ್ದೆಲ್ಲ ಸಮಸ್ಯೆ ಇದೆ. ಅದರ ಒಟ್ಟಿಗೆ ನಮ್ಗೆ ಈಗ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಲ್ಲಿ ಈಗ ಸಿಕ್ಕಿದ್ರೂ ಕೂಡ ಒಂದು ಲ್ಯಾಂಡ್ ತುಂಬ ಕಾಸ್ಟ್ಲಿ ಇದೆ. ಯಾಕಂದರೆ ಈಗ ಈ ಬೈಕಂಪಾಡಿಯಲ್ಲಿ ನೀವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಪರ್ ಸೆನ್ಸಿಗೆ ಸುಮಾರು 6ರಿಂದ 10 ಲಕ್ಷ ತನಕ ಪರ್ ಸೆನ್ಸಿದ್ದು ರೇಟ್ ಇದೆ. ಸೊ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಅಲ್ಲಿ. ಮತ್ತು ಇನ್ನೊಂದು ಸಮಸ್ಯೆ ನಮಗೆ ಸರ್ಕಾರದ ಮಟ್ಟದಲ್ಲಿ ಹೇಗೆ ಅಂತ ಹೇಳಿದರೆ ಮಿನಿಮಮ್ ವೇಜಸ್. ಮಿನಿಮಮ್ ವೇಜ್ ಹೇಗಿರುತ್ತೆ ಅಂತ ಹೇಳಿದರೆ, ನಮ್ಮ ಕರ್ನಾಟಕದ ಮಿನಿಮಮ್ ವೇಜು ಬಾಕಿ ನಮ್ಮ ಸುತ್ತಮುತ್ತ ನೇಬರಿಂಗ್ ಸ್ಟೇಟ್ ಇರುತ್ತೆ, ಅದು ಕೇರಳ ಇರಲಿ, ತಮಿಳ್ನಾಡು ಇರಲಿ, ಆಂಧ್ರ ಅಥವಾ ಯಾವುದೇ ಇದು ಸ್ಟೇಟ್ ಇರಲಿ, ಅವರಿಗಿಂತ ನಮ್ಮದು ಮಿನಿಮಮ್ ವೇಜ್ ತುಂಬಾ ಜಾಸ್ತಿ ಇದೆ. ಸೊ ನಮಗೆ ಕಾಂಪೀಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆ ಮಿನಿಮಮ್ ವೇಜ್ ಸ್ವಲ್ಪ ಜಾಸ್ತಿ ಇರೋದರಿಂದ. ಇನ್ನೊಂದು ಹೇಗೆ ಅಂತ ಹೇಳಿದರೆ, ಈಗ ಸಣ್ಣ ಕೈಗಾರಿಕೆಗಳಿಗೆ ಅಂದರೆ MSMEಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಮ್ಮ ವೇದಿಕೆಯಲ್ಲಿ ನಮ್ಮ ಎಲ್ಲ ಸರ್ಕಾರದ ಇವರು ಹೇಳ್ತಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗ್ತದೆ ಅಂತೇಳಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಈಗ ಚಿಕ್ಕ ಸಮಸ್ಯೆ ಅಂತೇಳಿ, ಈಗ ಸಪೋಸ್ ಈಗ ನಾವು ಈಗ ನಿಮ್ಗೆ ಗೊತ್ತು, ಒಂದು ಸ್ಮಾಲ್ ಇಂಡಸ್ಟ್ರಿ ನಡೆಸಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಅಂತ ಅನ್ನುವಂಥದ್ದು. ಅಷ್ಟು ಕಷ್ಟಪಟ್ಟು ಕೂಡ ನಾವು ಸಪೋಸ್ ದೊಡ್ಡ ಇಂಡಸ್ಟ್ರಿಗೆಲ್ಲ, ಪಬ್ಲಿಕ್ ಸೆಕ್ಟರಿಗೆ ಅಥವಾ ಲಾರ್ಜ್ ಇಂಡಸ್ಟ್ರಿಗೆ ನಾವು ಸರ್ವಿಸ್ ಕೊಡುವಾಗ ಅವರಿಗೆ ಅವರ ಟರ್ಮ್ಸ್ಗೆ ನಾವು ಎಗ್ರಿ ಆಗಬೇಕಾಗ್ತದೆ. ಈಗ ಕೆಲವೊಮ್ಮೆ ಅವರು ಪೇಮೆಂಟ್ ಕೊಡುವುದಿಲ್ಲ. ಸೊ ಈ ಪೇಮೆಂಟ್ ಕೊಡದಾಗ ನಮಗೆ ಏನು ಮಾಡೋಕ್ಕಾಗ, ಸರ್ಕಾರದಿಂದ ಸೆಂಟ್ರಲ್ನಿಂದ ಒಂದು MSFC ಅಂತ ಒಂದು ಇದೆ. ಬಟ್ MSFC ಕೂಡ ಹೇಗೆ ಆಗ್ತದೆ ಅಂತ ಹೇಳಿದರೆ, MSFC ಕೂಡ ನಾವೊಂದು ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಅದೊಂಥರ ಸ್ವಲ್ಪ ಹಲ್ಲಿಲ್ಲದ ಹಾವು ಅಂತ ಹೇಳ್ತಾರಲ್ಲ, ಆ ಥರ. ಅಂದರೆ ಅದು ಎಲ್ಲ ಫ್ರೀಯಲ್ಲಿ ನಮಗೆ ಕೇಸ್ ಮಾಡ್ತಾರೆ. ಬಟ್ ಈಗ ನಮ್ಮದು ನಾನು ಅದರಲ್ಲಿ 2 ಸಲ ಕೇಸ್ ಫೈಲ್ ಮಾಡಿದ್ದೇನೆ. ಬಟ್ ಏನಾಗ್ತದೆ ಅಂತ, ನಿಮಗೆ ಆರ್ಡರ್ ಸಿಗ್ತದೆ, ಎಲ್ಲ ಸಿಗ್ತದೆ, ತಿರ್ಗಾ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಮತ್ತೆ ನೀವು ಕೋರ್ಟಿಗೆ ಹೋಗಬೇಕು ಅದಕ್ಕೆ ಇದು ಮಾಡಬೇಕಾದ್ರೆ. ಇದು ಒಂದು ದೊಡ್ಡ ನಮಗೆ ಸಮಸ್ಯೆ ಇದೆ. ಮತ್ತು ಇನ್ನೊಂದು ನಮಗೆ ಈಗ ಸರ್ಕಾರ ಮಟ್ಟದ ಸಮಸ್ಯೆ ಅಂತ ಹೇಳಿದ್ರೆ, ಈಗ ನಮಗೆ ಇಲ್ಲಿ ಲ್ಯಾಂಡ್ ಇಲ್ಲ. ಬಟ್ ಹೊಸ ಲ್ಯಾಂಡ್ ಆದರೆ ಕೂಡ ಈಗ KIDB ಅವರು ಲ್ಯಾಂಡ್ ಅಲಾಟ್ ಮಾಡುವಂಥ ಆ ಅಲಾಟ್ಮೆಂಟ್ ಪ್ರೊಸೀಜರ್ ಕೂಡ ಈಗ ತುಂಬಾ ಇಂಡಸ್ಟ್ರಿ ಫ್ರೆಂಡ್ಲಿ ಆಗಿ ಇಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದರೆ, ಒಂದು 25% ಲ್ಯಾಂಡ್ ಅಲಾಟ್ ಮಾಡೋದು ಆ ಡಿಸ್ಟ್ರಿಕ್ಟಿಗೆ ಬಿಟ್ಟಿದ್ದರು. ಡಿಸ್ಟ್ರಿಕ್ಟ್ ಸಿಂಗಲ್ ವಿಂಡೋದಲ್ಲಿ DC ಒಟ್ಟಿಗೆ ಇದು ಮಾಡಿ ಇಲ್ಲಿ ಇದಾಗ್ತಾ ಇತ್ತು. ಬಟ್ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಅದನ್ನು ಆ 25% ಕೂಡ ಕಡಿಮೆ ಮಾಡಿ 10%ಗೆ ಮಾತ್ರ ಲೋಕಲ್ಗೆ ಇಟ್ಟಿದ್ದಾರೆ. ಉಳಿದ 90% ಅವರು ಸ್ಟೇಟ್ ಲೆವೆಲ್ನಲ್ಲಿ, ಅಂದರೆ ಬ್ಯಾಂಗ್ಳೂರಲ್ಲಿ, ಈಗ ನಮ್ಮದು ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಅದನ್ನು ಸೆಟಲ್ ಮಾಡುವಂಥದ್ದು ಇದೆ. ಇದು ಚಿಕ್ಕ ಇಂಡಸ್ಟ್ರಿಗೆಲ್ಲ ತುಂಬಾ ಸಮಸ್ಯೆ. ಯಾಕಂದರೆ ಈಗ ಒಬ್ಬನಿಗೆ ಒಂದು 25 ಜಾಗ ಬೇಕು ಅಂತಿದ್ರೆ, ಅವನು ಅಪ್ಲೈ ಮಾಡಿದ ನಂತರ ಅವನು ಬ್ಯಾಂಗ್ಳೂರಿಗೆ ಹೋಗಬೇಕು. ಅದಕ್ಕೋಸ್ಕರ ಅದು ಅವನಿಗೆ ಅದನ್ನು ಫಾಲೋಅಪ್ ಮಾಡೋದೇ ಅವನಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದು ಕೂಡ ಅಂದರೆ ಚಿಕ್ಕ ಇಂಡಸ್ಟ್ರಿ ಸ್ಟಾರ್ಟ್ ಮಾಡುವವನಿಗೆ ಅವನಿಗೆ ಸ್ಟಾರ್ಟಿಂಗ್ನಲ್ಲಿ ಅವನಿಗೆ ತುಂಬ
ಸಮಸ್ಯೆಗಳು ಬರ್ಬೋದು. ಯಾಕಂದರೆ ಅವನು ಇದನ್ನು ನಾವು ಒಂದು ಸರ್ಕಾರ ಮಟ್ಟದಲ್ಲಿ ಹೇಗೆ ಅಂತ ಹೇಳಿದರೆ ಅವರು ಆದಷ್ಟು ಅಟ್ಲೀಸ್ಟ್ ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ 50% ಆದರೂ ಅದನ್ನು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲೇ ಡಿಸ್ಟ್ರಿಕ್ಟ್ DC ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲೇ ಅದರ ಹಂಚಿಕೆ ಆದರೆ ತುಂಬ ಉತ್ತಮ ಅಲ್ವಾ ಪ್ರಿಯರ್ ಅವರೇ? ಯಾಕಂದರೆ ಪ್ರತಿಯೊಂದಕ್ಕೆ ಕೂಡ ಬ್ಯಾಂಗ್ಳೂರಿಗೆ ಹೋಗಿ ಮಾಡೋದು ಅಂತ ಹೇಳಿದ್ರೆ ಅದು ಈ ಉದ್ಯಮ ಬಿಟ್ಟು ಹೋಗಿ ಮಾಡಲ್ಲ, ತುಂಬಾನೇ ಕಷ್ಟ. ಬಹಳ ಬೆಳೆದಿದೆ ಮಂಗಳೂರು, ಬಹಳ ಬೆಳೆದಿದೆ. ಹೌದು, ಪ್ರತಿಯೊಂದಕ್ಕೂ ಬ್ಯಾಂಗ್ಳೂರಿಗೆ ಹೋಗಿ ಬರುವುದು ತುಂಬಾನೇ ಕಷ್ಟ ಆಗ್ತದೆ, ಬಹಳ ಕಷ್ಟ ಆಗ್ತದೆ. ಹೌದು. ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ದೊಡ್ಡ ಅಂದರೆ ತುಂಬ ಪೇಯ್ನ್ ಆಗುವಂಥ ವಿಚಾರ ಅಂತ ಹೇಳಿದ್ರೆ ಈಗಿನ ಹೊಸ ಕಾನೂನು ಪ್ರಕಾರ ಈಗ ಯಾರಾದರೂ ಈಗ ಸಪೋಸ್ ಲೋನ್ ತಗೋಬೇಕು ಅಂತಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಏನಾದರೂ ಇದು ಮಾಡಬೇಕಾದ್ರೆ ಮುಂಚೆ ಸುಮಾರು 2016ಕ್ಕಿಂತ ಮುಂಚೆ ಇಲ್ಲ 0.001% ಆಫ್ ಯುವರ್ ಲೋನ್ ಅಮೌಂಟು ನಿಮ್ಮದು ನೀವು ಸ್ಟ್ಯಾಂಪ್ ಡ್ಯೂಟಿ ಮಾಡ್ಬೋದಿತ್ತು. ಅಷ್ಟರಲ್ಲಿ ಇದಾಗ್ತಿತ್ತು. ಅದು ಕೂಡ ಸೀಲಿಂಗ್ ನನ್ನ ಲೆಕ್ಕದಲ್ಲಿ ಸೀಲಿಂಗ್ ಒಂದು 10,000 ತನಕ ಏನೋ ಇತ್ತು, 10,000 ಅಥವಾ 25,000 ಒಳಗಡೆ, ಅಂದರೆ ಮ್ಯಾಕ್ಸಿಮಮ್ ಅಷ್ಟು. ಎಷ್ಟು ನೀವು ಲೋನ್ ತಗೊಂಡ್ರು ಅದು ಸೀಲಿಂಗ್ ಲಿಮಿಟ್ ಇತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಜಾಸ್ತಿ ಮಾಡಿ 2016 ಅದನ್ನು 0.1% ಮಾಡಿದ್ದಾರೆ. 0.01 1%ಗೆ ಮಾಡಿದರು. 1% ಅದು ಮತ್ತೆ ಒಂದು 1% ಇದಕ್ಕೆ ಅದು 0.2%. ಆ ನಂತರ 2024 ಏನು ಮಾಡಿದೆ ಅಂದರೆ ಅದನ್ನು 1% ಮಾಡಿದರು. 1% ಮತ್ತೆ ಲಿಮಿಟ್ ಇಲ್ಲ. ಮುಂಚೆ ಲಿಮಿಟ್ ಇತ್ತು, ಈಗ ಎಷ್ಟು ಲೋನ್ ತಗೊಂಡ್ರು ಕೂಡ ಅದಕ್ಕೆ ಅಪ್ಪರ್ ಲಿಮಿಟ್ ಅಂತ ಇಲ್ಲ. ಸಾಮಾನ್ಯ ಈಗ ಒಬ್ಬ ಇವನಿಗೆ ಸಪೋಸ್ ಅವನೊಂದು 25 crores ಇದೊಂದು ಲೋನ್ ತಗೊಳ್ತಾನೆ ಅಂತಿದ್ರೆ ಅವನಿಗೆ 25 ಲಕ್ಷ ಖಾಲಿ ಇದಕ್ಕೆ ಕಟ್ಟಲಿಕ್ಕೆ ಆಯ್ತು, ಬ್ಯಾಂಕಿಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಲಿಕ್ಕೆ. 25 ಲಕ್ಷ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ಅದು ತುಂಬಾನೇ ದೊಡ್ಡ ಬರ್ಡನ್ ಆಗಿ ಹೋಗಿದೆ. ಈ ವಿಚಾರಗಳೆಲ್ಲ ಚರ್ಚೆಗಳು ಆಗೋದಿಲ್ಲ ಅಲ್ಲ, ಬಹಳ ಕಡಿಮೆ. ತುಂಬಾ ಸಲ ನಾವು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಇದನ್ನು ರೆಪ್ರೆಸೆಂಟ್ ಮಾಡಿದ್ದೇವೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಸರ್ಕಾರಕ್ಕೆ ರೆವಿನ್ಯೂ ಜಾಸ್ತಿ ಬೇಕಾಗಿರುವುದರಿಂದ ಅವರು ಯಾವ ಸೋರ್ಸಿಂದೆಲ್ಲ ಮಾಡಬಹುದು ಅದನ್ನೆಲ್ಲ ಇದರಲ್ಲೆಲ್ಲ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಸಣ್ಣ ಕೈಗಾರಿಕೆಗಳಿಗಿಂತ ಜಾಸ್ತಿ ಈ ಗೋಡಂಬಿ ಫ್ಯಾಕ್ಟ್ರಿ ಅವರಿಗೆ, ಗೇರು ಬೀಜ ಫ್ಯಾಕ್ಟ್ರಿ ಅವರಿಗೆ ಇದರ ದೊಡ್ಡ ಹೊಡೆತ. ಯಾಕಂತ ಹೇಳಿದ್ರೆ ಅವರಿಗೆ ಓಡಿ ಫೆಸಿಲಿಟಿ ಜಾಸ್ತಿ ಇರ್ತದೆ, 50 ಕೋಟಿ 100 ಕೋಟಿ. ಅವಾಗ ಅವರಿಗೆ ಅದರ ಹೊಡೆತ ಜಾಸ್ತಿ ಬೀಳ್ತಾ ಇದೆ. ಸೊ ಇದರ ಬಗ್ಗೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. 2 ಬಾರಿ ಬಜೆಟ್ ಅಲ್ಲೂ ನಾನೇ ಕೊಟ್ಟಿದ್ದೇನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಬಜೆಟ್ ಫ್ರೀ ಬಜೆಟ್ ಮೀಟಿಂಗ್ ಅಲ್ಲಿ ಹೋದಾಗ ಸರ್ಕಾರ ಮಾಡಬೇಕಾದನ್ನು ಎಲ್ಲ FKCC ಆಗಲಿ ಕಾಸಿ ಆಗಲಿ ಅದ್ರ ಬಗ್ಗೆ ನಾವು ಒತ್ತಾಗಿ ಅವರಿಗೆ ಮೈಸೂರು ಚೇಂಬರ್ನವರು, ಮೈಸೂರಿಂದ ಅಸೋಸಿಯೇಷನ್ನವರು, ನಾನು ಎಲ್ಲ ಒಟ್ಟಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಅದನ್ನು ಮನವಿ ಮಾಡಿದ್ದೇವೆ. ನಾಡಿದ್ದು ಹೊಸ ಬಜೆಟ್ ಅಲ್ಲಿ ಏನಾದ್ರು ಮಾಡ್ತಾರ ಅಂತ ಹೇಳುವ ನಮ್ಮ ನಿರೀಕ್ಷೆ ಇದೆ. ಹೌದು, ಒಳ್ಳೆ ವಿಚಾರಗಳನ್ನ ನಮ್ಮ ಈ ಚರ್ಚೆಯಲ್ಲಿ ನೀವು ಅದು ಒಂದು ಬಾರಿ ಬೇಜಾರು ವಿಚಾರ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ತುಂಬಾ ಜಾಸ್ತಿ ಇರೋದು. ನೀವು ನೇಬರಿಂಗ್ ಸ್ಟೇಟಿಗೆ ಹೋದ್ರೆ ಅಲ್ಲಿ ಈ ಹೈಪೋಥಿಕೇಶನ್ ತುಂಬಾ ಕಡಿಮೆ. ನಿಮ್ಮ ಸಮಸ್ಯೆಗಳನ್ನ ನೀವು ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಅಂದ್ರೆ ಮಾಧ್ಯಮದ ಮೂಲಕ ಅಥವಾ ಬೇರೆ ಏನಾದರೂ ವೇದಿಕೆ ಮಾಡಿದ್ರೆ, ಇದು ಅಲ್ಲದೆ ಯೂನಿಯನ್ ಅಸೋಸಿಯೇಷನ್ ಅಲ್ಲದೆ ಬೇರೆ ಏನಾದರೂ ವೇದಿಕೆಗಳಿದೆ ಇದರ ಬಗ್ಗೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ? ಸಂಘಟನೆಗಳು ಅಥವಾ ಸಂಘಟನೆ ಅಂತೇಳಿ ನಮ್ಮ ಜಿಲ್ಲೆಯಿಂದ ನಮ್ಮ ಅಸೋಸಿಯೇಷನ್ ಇದೆ. ಸರಿ. ಹಾಗೆ ನಮ್ಮ ರಾಜ್ಯದಿಂದ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇದೆ, ಕಾಸಿ ಅಂತೇಳಿ. ಹಾಗೆ FKCC ಇದೆ ಇಲ್ಲಿ ಚೇಂಬರ್ ಇದ್ದಾಗೆ. ಸೊ ಅಲ್ಲಿಂದೆಲ್ಲ ನಾವು ಮನವಿಗಳನ್ನು ಎಲ್ಲ ಜಿಲ್ಲೆಯಿಂದ ಅಸೋಸಿಯೇಷನ್ ಅವರು ಎಲ್ಲ ಮನವಿ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಇದು ನಮ್ಮ ರಾಜ್ಯ ಸರ್ಕಾರದ್ದು. ಸರಿ. ಸರ್ಕಾರಕ್ಕೂ ಅರ್ಥ ಆಗಿದೆ. ಅವರು ನಮಗೆ ಇದಕ್ಕೊಂದು ಪರಿಹಾರ ಕೊಡ್ಲಿಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿರೀಕ್ಷೆಯಲ್ಲಿ ಪರಿಹಾರ ಬೇಕು, ಇಲ್ಲದಿದ್ರೆ ಉದ್ಯಮಗಳು ಬೆಳೆಯೋದು ಕಷ್ಟ. ಅದು ಮಾತ್ರ ಅಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ ಬಾಕಿ ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಈಗ ಎಕ್ಸಾಂಪಲ್ ನಾನು ಹೇಳೋದು ಚಿಕ್ಕ ಒಂದು ಎಕ್ಸಾಂಪಲ್, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಷನ್ ಮಾಡುವಂಥದ್ದು ಮುಂಚೆಗಿಂತ ಈಗ ಅದನ್ನು ಡಬಲ್ ಮಾಡಿದ್ದಾರೆ. ಇದನ್ನೆಲ್ಲ ಕೆಲವೆಲ್ಲ ಔಟ್ಸೋರ್ಸ್ ಮಾಡಿರ್ಬೇಕಲ್ವಾ, ಅಥವಾ ಅವರೇ ಬಂದು ಅವರೇ ಮಾಡ್ತಾರೆ. ಅಂದ್ರೆ ಇನ್ಸ್ಪೆಕ್ಷನ್ ಆಮೇಲೆ ಮೇಲ್ವಿಚಾರಣೆ ಹೆಚ್ಚಾಗಿದೆ, ಕಡಿಮೆ ಆಗಿದೆ, ತೆರಿಗೆಗಳು ಹೆಚ್ಚಾಗಿದೆ, ತೆರಿಗೆಗಳು ಜಾಸ್ತಿ ಆಗಿದೆ. ಅಲ್ಲ ನಾವೇನ್ ತಿಳ್ಕೊಂಡಿದ್ದೇವೆ ಒಂದು ಇಂಡಸ್ಟ್ರಿಯಲಿಸ್ಟ್ ಅಂದ್ರೆ ಬಹಳ ಎಲ್ಲ ಶ್ರೀಮಂತರು ದೊಡ್ಡ ದೊಡ್ಡ ಗಾಡಿಯಲ್ಲೆಲ್ಲ ಓಡಾಡ್ತಾರೆ, ಹಾಗೇನಿಲ್ಲ, ಸಮಸ್ಯೆಗಳಿದೆ. ಅವರ ಸಮಸ್ಯೆ ಅಷ್ಟು ದೊಡ್ಡ ದೊಡ್ಡ ಗಾಡಿಯಲ್ಲಿ ಹೋಗ್ತಿದೆ. ನಾನಂದ್ರೆ ಒಂದು ಕೇರಳದಲ್ಲಿ ನೋಡಿ, ಪಕ್ಕದ ರಾಜ್ಯ ಕೇರಳದಲ್ಲಿ ಕಾರ್ಮಿಕ ಸಮಸ್ಯೆ ಬಹಳ ಇದೆ. ಸಮಸ್ಯೆ ಅನ್ನೋದಕ್ಕಿಂತ ಅವರ ಹಕ್ಕಿನ ಹೋರಾಟ, ಸಮಸ್ಯೆ ಅಂತ ನಾವು ಹೇಳೋದಿಲ್ಲ, ಅವರ ಹಕ್ಕಿಗೆ ಅವರು ಹೋರಾಟ ಮಾಡ್ತಾರೆ, ಸವಲತ್ತುಗಳನ್ನು ಪಡಿತಾರೆ. ಒಂದು ಕಾಲದಲ್ಲಿ ಮಂಗಳೂರಿನಲ್ಲೂ ಇಂತಹ ಸಮಸ್ಯೆಗಳು ಇತ್ತು, ಮತ್ತೊಮ್ಮೆ ನಾನು ಸಮಸ್ಯೆ ಅಂತ ಹೇಳೋದಿಲ್ಲ, ಅವರ ಹಕ್ಕುಗಳ ಹೋರಾಟ. ಇಲ್ಲಿ ಹೇಗಿದೆ ಕಾರ್ಮಿಕರ ಹೋರಾಟಗಳು?
ನೋಡಿ ಈಗ ಮೊದಲೆಲ್ಲ ಸ್ವಲ್ಪ ಲೋಕಲ್ಸ್ ಎಲ್ಲ ಜಾಸ್ತಿ ಇದ್ರು. ಹೌದು. ಈಗ ನೀವು ಇಂಡಸ್ಟ್ರಿಗೆ ಹೋದ್ರೆ ಈಗ ಒಂದು ಅಲ್ಲಿಂದ 50 ಜನ ಇದ್ರೆ ನಿಮ್ಗೊಂದು 10 ಜನ ಊರಿನವ್ರು ಸಿಗ್ಬೋದು ಅಷ್ಟೇ. 10 ಜಾಸ್ತಿ 10 ಒಳಗೆ ಜಾಸ್ತಿ ನಿಮಗೆ ಇಲ್ಲಿ ಲೋಕಲ್ಸ್ ಸಿಗ್ಲಿಕ್ಕಿಲ್ಲ. ಈಗ ವರ್ಕರ್ಸ್ನವರು ಜಾಸ್ತಿ ಇರುವಂತದ್ದು ಬೇರೆ ನಮ್ಮ ನಾರ್ತ್ ಅವರೆಲ್ಲ ಬಂದು ಅವರ ದುಡಿಲಿಕ್ಕೆ ಬರ್ತಾರೆ. ಮತ್ತೆ ಈಗಿನ ಸರ್ ಈಗ ನೀವು ಕೇರಳದ ಯೂನಿಯನ್ ಅಂತ ಹೇಳಿದ್ರಿ, ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಈಗೇನು ಸಣ್ಣ ಇಂಡಸ್ಟ್ರಿ ಕೂಡ ಈಗ ವರ್ಕರ್ಸ್ನವರಿಗೆ ಸವಲತ್ತು ಕೊಡ್ತಾ ಈಗ ESI ಮಾಡ್ತಾರೆ, PF ಅವರಿಗೆ ಬೇಕಾದನ್ನೆಲ್ಲ ಕೊಡ್ತಾರೆ. ಮತ್ತೆ ಟೈಮಿಗೆ ಈಗ ವರ್ಕಿಂಗ್ ಎಲ್ಲ ಹಾಗೆ, ಮತ್ತೆ ಇದು ಜಾಸ್ತಿ ಮಾಡಿದ್ರೆ ಓವರ್ ಟೈಮ್ ಎಲ್ಲ ಅಂತ ಕೊಡುವ ಎಲ್ಲ ಉಂಟದು. ಆದ ಕಾರಣ ಈಗ ನಾರ್ತಿನವರು ಬಂದವರು ಕೂಡ ಅವರಿಗೆ ಕೂಡ OT ಸಿಗ್ತದೆ. ಅಲ್ಲಿ ಅವರ ಊರಿಗಿಂತ ನಮ್ಮ ಇಲ್ಲಿ ಡಬಲ್ 3 ಪಟ್ಟು ಸಂಬಳ ಜಾಸ್ತಿ. ಕೆಲಸ ಮಾಡ್ಲಿಕ್ಕೆ ಮನಸ್ಸಿದ್ದವನಿಗೆ ಒಳ್ಳೆ ಈಗ ಸಂಪಾದನೆ ಮಾಡ್ಲಿಕ್ಕೆ ಒಳ್ಳೆ ಇದು ನಮ್ಮ ಮಂಗಳೂರಲ್ಲಿ ಈಗ ಬೈಕಂಬಡಿಯಲ್ಲಿ ಈಗ ವರ್ಕರ್ಸ್ ಎಲ್ಲ ಹೊರಗಿನವರೇ ಸಂಪಾದನೆ 3 ಪಟ್ಟು ಹೆಚ್ಚು ಮಾಡ್ತಾರೆ ಅವರ ಊರಿಗಿಂತ. ಈಗ ನಾವು ಅಲ್ಲಿ ಅವ್ರದ್ದು ಏನಿದ್ರು ಒಂದು 300 ಇರ್ಬೋದು ವಿನ, ಇಲ್ಲಿ ನಮಗೆ ಮಿನಿಮಮ್ ನಾವು ಒಂದು 800, 700, 1000 ಮೇಲೆ ಕೊಡ್ಲೇಬೇಕಾಗ್ತದೆ. ಹೌದು, ಮಿನಿಮಮ್ ವೇಜಸ್ ಅಂತ ಇದ್ದೇ ಇರುತ್ತೆ, ಅದರ ಮೇಲೆ ಕೊಡ್ಲೇಬೇಕು. ಮತ್ತೆ ಸಣ್ಣ ಉದ್ಯಮ ಕೂಡ ಈಗ ಸವಲತ್ತು ಕೊಡ್ತಾರೆ ಈಗ. ಆದ ಕಾರಣ ನಿಮ್ಗೆ ನೀವು ಕೇರಳದ ವಿಷಯ ಹೇಳಿ ಇಲ್ಲಿ ಅಷ್ಟು ಇಲ್ಲ ಅಂತ ಸಮಸ್ಯೆಗಳು ಮೊದ್ಲಿದ್ದಿರ್ಬೋದು, ಈಗ ಏನಿಲ್ಲ. ಈಗ ಒಂದು ರೀತಿಯಲ್ಲಿ ಹೇಳೋದಾದ್ರೆ ನಾರ್ತ್ನವರು ಬಂದು ಯೂನಿಯನ್ ಇಲ್ಲ ಅಂತಲ್ಲ, ನೀವು ಕೊಡುವ ಸವಲತ್ತುಗಳೆಲ್ಲ ಉಂಟು. ಈಗ ಎಲ್ಲ ಸಣ್ಣ ಹೌದು, ಈಗ ಒಳ್ಳೇದು ಕೂಡ ಸಣ್ಣವರು ಕೂಡ ಈಗ ಸವಲತ್ತು ಕೊಡ್ತಾ ಇದ್ದಾರೆ, ಒಳ್ಳೆ ಸವಲತ್ತು. ಅವರಿಗೆ ಬೇಕಾದ ರೂಮಿನ ಸವಲತ್ತು, ಮತ್ತೆ ಕೆಲವರೆಲ್ಲ ಊಟ ಅಲ್ಲಿ ಕೂಡ ಕ್ಯಾಂಟೀನ್ ಸವಲತ್ತು ಕೂಡ ಉಂಟು. ಹೌದು, ಆದ ಕಾರಣ ಈಗ ಇದು ಬರುದಿಲ್ಲ ಅಂತ ಸಮಸ್ಯೆಗಳು. ಈಗ ಆ ಇಂಡಸ್ಟ್ರಿ ಅಂತದೆಲ್ಲ ಪ್ರಾಬ್ಲಮ್ ಇಂಡಸ್ಟ್ರಿ ನಡೆಸಲಿಕ್ಕೆ ಏನು ವರ್ಕರ್ಸ್ನವರು ಅದೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಹಿಂದೆ ಸಮಸ್ಯೆಗಳಂದ್ರೆ ಮಾಲಕರ ಸಮಸ್ಯೆ ಇತ್ತು ಅಂತ ಆಯ್ತು. ಹೌದು, ಮಾಲಕರು ಸರಿಯಾಗಿ ಕೊಡ್ತಾ ಇರ್ಲಿಲ್ಲ. ಕೊಡ್ಲಿಕ್ಕೆ ಏನಾಗಿದೆ ಆ ಟೈಮಲ್ಲಿ ಹಾಗೆ ಕಷ್ಟ ಇತ್ತು. ಕಷ್ಟ ಅಂದ್ರೆ ಈಗ ನಾವು ಇಲ್ಲಿ ಒಂದು ಇಂಡಸ್ಟ್ರಿ ಹಾಕಿ ಅದನ್ನು ಬೇರೆ ಕಡೆ ಕೊಡಬೇಕು, ಆಗ ಬೇರೆಯವರು ಕಾಂಪಿಟೇಷನ್ ಉಂಟು. ನಮ್ದು ಇಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಅದು ಇದು ಅಂತ ಹೇಳಿ ಹೋಗುವಾಗ ಸಾಧಾರಣ ದುಡ್ಡು ಆಗ್ತದೆ, ನಾವು ಕಾಂಪಿಟೇಷನ್ ಆ ಪರಿಸ್ಥಿತಿ ಇತ್ತು. ಈಗ ಸ್ವಲ್ಪ ಇದಾದ ಕಾರಣ ಅಲ್ಲಿಂದ ಅಲ್ಲಿಗೆ ಒಳ್ಳೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದೇವೆ. ಒಳ್ಳೆ ಪಡೆಯರು ಸರ್, ಇದೊಂದು ವಿಚಾರ ಐತಿ ಇಲ್ಲಿ. ನಾವೆಲ್ಲ ಮುಂಬೈ ನೋಡಿದ್ದೇವೆ, ಚೆನ್ನೈ ನೋಡಿದ್ದೇವೆ, ಅದೆಲ್ಲ ಬೆಳೆದಿರುವ ನಗರಗಳೇ, ಹಿಸ್ಟಾರಿಕಲ್ ಸಿಟೀಸ್ ಅಂತೇಳಿ. ಇತ್ತೀಚೆಗೆ ನೋಡಿ ವಿಶಾಖಪಟ್ಟಣ ಬಹಳ ವೇಗವಾಗಿ ಬೆಳೀತಿದೆ. ಇದೆಲ್ಲ ನಮ್ಮ ಮಂಗಳೂರು, ಅದರಲ್ಲಿ ಕರ್ನಾಟಕದಲ್ಲಿ ಈಗ ಮಂಗಳೂರು ಒಂದೇ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವಂಥದ್ದು. ಏನು ವಿಶಾಖಪಟ್ಟಣ ಮಾದರಿಯಲ್ಲಿ ಅಥವಾ ಮುಂಬೈ ಮಾದರಿಯಲ್ಲಿ, ಚೆನ್ನೈ ಮಾದರಿಯಲ್ಲಿ ಯಾಕೆ ಬೆಳೆಯುತ್ತಿಲ್ಲ ಅಂತ ನಿಮ್ಮ ಒಂದು ಅಧ್ಯಯನ ಪ್ರಕಾರ? ಒಂದು, ನಮ್ಮ ಮಂಗಳೂರಿನಿಂದ ನಮ್ಮ ರಾಜಧಾನಿಗೆ ಹೋಗ್ಲಿಕ್ಕೆ ಸೂಕ್ತವಾದ ಒಂದು ರಸ್ತೆಯ ಸಂಪರ್ಕ ಇಲ್ಲ. ಸರಿ, ನಮ್ಮಲ್ಲಿ ಹೆದ್ದಾರಿಗಳಿವೆ, ಆದ್ರೆ ಸೂಕ್ತವಾಗಿ ಅಂತ ಹೇಳಿದ್ರೆ ಅಷ್ಟು ಫಾಸ್ಟ್ ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಏನ್ ಟನಲ್ ಪ್ರಾಜೆಕ್ಟ್ ಇದೆ ನಮ್ಮ ಶಿರಾಡಿ ಘಾಟಿಗೆ, ಅದೊಂದು ಆದ್ರೆ ನಮ್ಗೆ ನಮ್ಮ ರಾಜಧಾನಿಗೆ ಆದಷ್ಟು ವೇಗದಲ್ಲಿ ನಮ್ಗೆ ನಮ್ಮ ಉತ್ಪಾದನೆಯನ್ನು ಮುಟ್ಟಿಸ್ಲಿಕ್ಕೆ ಆಗ್ತದೆ, ಅಲ್ಲಿಂದಲೂ ನಮ್ಗೆ ಬೇಕಾದದನ್ನು ತರಿಸ್ಲಿಕ್ಕೆ ಆಗ್ತದೆ. ಇನ್ನೊಂದು, ನಮ್ಮಲ್ಲಿ ಅಷ್ಟು ಲ್ಯಾಂಡ್ ಇಲ್ಲ, ಸಮತಟ್ಟಾದ ಲ್ಯಾಂಡ್ ನಮ್ಮಲ್ಲಿಲ್ಲ. ನೀವು ವಿಶಾಖಪಟ್ಟಣ ಅಥವಾ ಆಂಧ್ರ ಪ್ರದೇಶ ಎಲ್ಲಿ ಹೋದ್ರು ಅಲ್ಲಿ ಸಮತಟ್ಟಾದ ನೆಲ ಇದೆ. ಇಲ್ಲಿ ನಮ್ಮ ಇದಕ್ಕೆ ತಾಗಿಕೊಂಡು ಘಟ್ಟ ಪ್ರದೇಶ ಇದೆ. ಸರಿ, ಸೊ ಇಲ್ಲಿ ಯಾವ್ದಾದ್ರು ಒಂದು ಇಂಡಸ್ಟ್ರಿ ಬರುವಾಗ ಅದಕ್ಕೆ ಅಬ್ಜೆಕ್ಷನ್ ಬರೋದು ಸಹಜ. ಪರಿಸರ ಹಾಳಾಗ್ತದೆ. ಅಲ್ಲಿ ಸಮತಟ್ಟಾದ ನೆಲ ಇರೋದ್ರಿಂದ, ಲ್ಯಾಂಡ್ ಇರೋದ್ರಿಂದ ಅಲ್ಲಿ ವೇಗವಾಗಿ ಇಂಡಸ್ಟ್ರಿ ಬೆಳೀಲಿಕ್ಕೆ ಒಂದು ಅವಕಾಶ ಜಾಸ್ತಿ ನಮಗಿಂತ. ಅಲ್ಲ, ಮುಖ್ಯವಾಗಿ ರಸ್ತೆ ನೀವು ಹೇಳಿರೋದು ಬಹಳ ಮುಖ್ಯ. ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇವೆ, ಬೆಂಗಳೂರು ತಲುಪೋದು ಮಳೆಗಾಲ ಅಂದ್ರೆ ಒಂದು ದಿವಸ 2 ದಿವಸ ಯಾವ ರಸ್ತೆಯಲ್ಲಿ ಹೋಗೋದು ಅಂತ ಅರ್ಥ ಆಗುದಿಲ್ಲ. ರಸ್ತೆ ಒಂದು ಸರಿಯಾಗಿದ್ರೆ ಮಂಗಳೂರು ಬೆಂಗಳೂರು ನಡುವಣ ಒಂದು ಅದೇನೋ ಲಿಂಕ್ ಇದೆ, ಅದು ಒಳ್ಳೇದಾಗಬಹುದು, ಮತ್ತಷ್ಟು ಕಡಿಮೆ ಆಗಬೇಕು ಸಮಯ. ಹೌದು ಹೌದು, ಆ ಸಮಯ ಅವಕಾಶ ಏನಂತ ಹೇಳಿದ್ರೆ ನಮಗೆ ಮಂಗಳೂರಿಂದ ಈಗ ಬೆಂಗಳೂರಿಗೆ 7 ಗಂಟೆ ಆಗ್ತದೆ. ಹೌದು, ನಮ್ಮ ಕಾರಲ್ಲೇ ಹೋದ್ರೆ ಅದು ಒಂದು 4-5 ಗಂಟೆ ಒಳಗೆ ಮುಟ್ಟುವಾಗ. ಹೌದು, ಅದು ಮೊದಲಿಂದ ಯೋಚನೆಗಳಿತ್ತಲ್ಲ, ಮಾಡ್ತಾರೆ ಈಗ DPR ಎಲ್ಲ ಮಾಡ್ತಾ ಇದ್ದಾರಂತೆ. ಸರಿ, ಸರ್ವೆ ಮಾಡ್ತಾ ಇದ್ದಾರೆ ಟನಲ್ ರಸ್ತೆ ಶಿರಾಡಿಗೆ, ಯೋಚನೆಗಳಿದೆ. ಹೌದು. ಮತ್ತೆ ಸರ್, ಈಗ ನಮ್ಮ ಉದ್ಯೋಗ ಮೇಳಗಳು ಅಂತ ನಾವು ಪತ್ರಿಕೆಗಳಲ್ಲಿ ಮತ್ತೆ ವಾಟ್ಸಪ್ ಅಲ್ಲೇ ನೋಡ್ತಾ ಇದ್ದೀವಿ, ಉದ್ಯೋಗ ಮೇಳ ಅಂತ. ಏನದು ಉದ್ಯೋಗ ಮೇಳ? ಎಷ್ಟು ಮಂದಿಗೆ ಉದ್ಯೋಗ ಸಿಗ್ತದೆ? ಉದ್ಯೋಗ ಮೇಳದಲ್ಲಿ ಬಂದಾಗ
ಯುವಕರಾಗ್ಲಿ ಯುವತಿಯರಾಗ್ಲಿ ಯಾರಾಗ್ಲಿ ಸರಿ, ಸುಮಾರು ಒಂದು 40% ಜನರಿಗೆ ಉದ್ಯೋಗ ಸಿಕ್ಕಿದೆ ಇಲ್ಲಿ ಸ್ಥಳೀಯವಾಗಿ. ಸಿಕ್ಕಿದೆ, ಮತ್ತೆ ಸಿಕ್ಕಿದೆ, ಮತ್ತೆ ಸಿಕ್ಕಿದ್ದನ್ನು ಅವರು ಎಲ್ಲೂ ಹೇಳ್ಕೊಳ್ಳೋದಿಲ್ಲ ಅಲ್ಲ, ಅದು ಯಾರು ಹೇಳೋದಿಲ್ಲ. ಆದ್ರೆ ಏನಂತೇಳಿ ಪ್ರತಿಯೊಬ್ಬರು ಸಹಜವಾಗಿ ಅದು, ಯಾಕಂತ ಹೇಳಿದ್ರೆ ಈಗ ನಿಮ್ಮಲ್ಲಿ ಬಂದು ಅಥವಾ ನಮ್ಮಲ್ಲಿ ಬಂದು ಅವ್ರು ಕಲಿತಾರೆ. ಸರಿ, ಇನ್ನೊಂದು ಕಡೆ ಅವರು ಪ್ರಯತ್ನ ಮಾಡೋದು, ಅವರ ಏಳಿಗೆಗೆ ಅವ್ರು ಪ್ರಯತ್ನ ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಆದ್ರೆ ಅವರು ಕೆಲಸ ಬಿಡುವ ಮೊದಲು ನಮ್ಗೊಂದು 2 ತಿಂಗಳು ಮೊದಲೇ ನಮ್ಮ ಹತ್ರ ಹೇಳಿದ್ರೆ, ನನಗೆ ಇನ್ನೂ ಒಳ್ಳೆ ಆಪರ್ಚುನಿಟಿ ಸಿಗ್ತದೆ ಅಂತ ಹೇಳಿದ್ರೆ ಅದು ನಮಗೂ ಬಹಳ ಸಂತೋಷದ ವಿಷಯ. ಇಲ್ಲಿ ಏನಾಗ್ತದೆ ಅಂತೇಳಿ ನಾವು ಅವರಿಗೆ ಉದ್ಯೋಗಕ್ಕೆ ತಗೊಳ್ತೇವೆ, ಉದ್ಯೋಗವನ್ನು ಕಲಿಸ್ತೇವೆ. ಅವರು ಒಂದು ನಾಳೆ ಬಿಡೋದಾದ್ರೆ ಇವತ್ತು ಹೇಳ್ತಾರೆ ನಮ್ಮ ಹತ್ರ ಬಂದು, ನಾಳೆ ನಾನು ಬರೋದಿಲ್ಲ ಅಂತ ಹೇಳಿ. ಅದೊಂದು ಬಹಳ ಒಂದು ದುಃಖಕರವಾದ ಒಂದು ವಿಷಯ. ಸ್ಕಿಲ್ಡ್ ಇದ್ದವರು ಅವರು ಒಮ್ಮೆಲೆ ಬಿಟ್ರೆ ನಾಳೆ ಆ ಜಾಗ ರಿಪ್ಲೇಸ್ ಮಾಡ್ಲಿಕ್ಕೆ, ಯಾಕಂದೇಳಿ ಅವರನ್ನು ನಾವು ಟ್ರೈನ್ ಮಾಡ್ತೇವೆ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಈಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ಆಗಲಿ, ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾರಾಗಲಿ, ಈಗ ತಗೊಂಡ ಹುಡುಗರನ್ನು ನಾವು ಅವರಿಗೆ ಪ್ರತಿಯೊಂದು ಒಂದೊಂದು ಅವರು ಯಾವ ಒಂದು ಫೀಲ್ಡಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ, ಯಾವ ಈ ಕೆಲಸದಲ್ಲಿ ವೆಲ್ಡಿಂಗ್ ಅಥವಾ ಫ್ಯಾಬ್ರಿಕೇಶನ್ ಅಥವಾ ಗ್ಯಾಸ್ ಕಟ್ಟಿಂಗ್ ಅಥವಾ ಪೈಪ್ಲೈನ್ ಫಿಟ್ಟರ್, ಇದು ಅವನು ಯಾವುದು ವೇಗವಾಗಿ ಕಲಿತಾನೆ, ಸರಿ, ಅದರಲ್ಲಿ ನಾವು ಅವನಿಗೆ ಟ್ರೈನಿಂಗ್ ಜಾಸ್ತಿ ಮಾಡ್ತೀವಿ. ಆನಂದ್ ಅವರು, ಇದು ITI ಸಂಬಂಧಪಟ್ಟಾಗೆ ಬಹಳಷ್ಟು ಅವಕಾಶಗಳಿದೆ, ಟ್ರೈನೀಸ್ ಹೌದಾ ಮಂಗಳೂರಿನಲ್ಲಿ? ITI ಅವರಿಗೆ ಯಾವ ರೀತಿ ಅವಕಾಶಗಳಿದೆ? ನೋಡಿ, ITI ಅವ್ರನ್ನ ಮಾಡುವವರಿಗೆ ಈಗ ನಮ್ಮ ಬೈಕಂಬಡಿಯಲ್ಲಿ ಕೂಡ ಅವಕಾಶ ಉಂಟು. ನಮ್ಮ ಅಸೋಸಿಯೇಷನ್ ಹೋದ ಸಲ ನಾವು ಉದ್ಯೋಗ ಮೇಳ ಮಾಡಿದ್ದೇವೆ. ಸಾಧಾರಣ ಒಂದು 500 ಮೇಲೆ ITI ಸ್ಟೂಡೆಂಟ್ ಬಂದಿದೆ. ನಾವಿಲ್ಲಿ ಲೋಕಲಿಗೆ ನಮ್ಮ ಇಂಡಸ್ಟ್ರಿಯಲ್ಲೇ, ನಮ್ಮ ಬೈಕಂಬಡಿ ಇಂಡಸ್ಟ್ರಿಯಲ್ಲಿ 180 ಜನ ಏನೋ ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಆದ ಕಾರಣ ITI ಅವರು ಇಲ್ಲಿ, ಯಾಕೆಂದ್ರೆ ಇಲ್ಲಿ ಎಲ್ಲ ITI ಮಕ್ಕಳು ಬೆಂಗಳೂರಿಗೆ ಹೋಗ್ತಾರೆ. ಹೌದು, ಅದೇ, ಏಕೆಂದ್ರೆ ಲೋಕಲ್ಗೆ ಅವರು ಏನಂತ ಮನೆ ಹತ್ತಿರ ಇರ್ತದೆ ಅಂತೇಳಿ ಈಗ ದೂರ ಇರ್ತಾರೆ. ಅದೇ ನಮ್ದು ಕೂಡ ಬೇಸಿಕ್ ಸ್ಯಾಲ್ರಿಯನ್ನು ಕೊಡ್ತೇವೆ, ಬೆಂಗಳೂರಿನಷ್ಟೇ ಇಲ್ಲಿ ನಾವು ಕೊಡ್ತೇವೆ. ಅದು ಬೆಂಗಳೂರು ಅಂತ ಹೇಳಿದ್ರೆ ಅದೊಂದು ಬೇರೆ ಸ್ವಲ್ಪ ದೊಡ್ಡ ಒಂದು ಅಲ್ಲಿ ನಮ್ಮ ಇಂಡಸ್ಟ್ರಿ ಕೂಡ ಇಲ್ಲಿ ಕೊಡುವಷ್ಟೇ ಅಲ್ಲಿ ಕೊಡ್ತಾರೆ. ಅಂದ್ರೆ ಸ್ಟೈಪೆಂಡ್ರಿ ಅಥವಾ ಇರ್ಬೋದು, ಸ್ಯಾಲರಿ ನಾರ್ಮಲ್, ಅದು ಅಷ್ಟೇ ಕೊಡ್ತಾರೆ. ಈಗಿನ ಹುಡುಗರಿಗೆ ಅದೊಂದು ಬೆಂಗಳೂರು ಅಲ್ಲಿ ಹೋಗಿ ಬರುದು, ಮತ್ತೆ ಒಂದು 6 ತಿಂಗಳ 3 ತಿಂಗಳಿಗೆ ಒಂದ್ಸಲ ಮನೆಗೆ ಬರೋದು, ಅದು ಬೇರೆ ಇರ್ತದೆ. ಇಲ್ಲಿ ಮನೆಗೆ ಹತ್ತಿರ ಹೋಗ್ಬೇಕಾಗ್ತದೆ. ಪೇರೆಂಟ್ಸ್ ಇಂದ ಸ್ವಲ್ಪ ದೂರ ಇದ್ದು ಬಹಳ ದೊಡ್ಡ ದುರಂತ, ಬಹಳ ದೊಡ್ಡ ದುರಂತ. ನೀವೆಲ್ಲ ಈ ಉದ್ಯಮ ಕ್ಷೇತ್ರದಲ್ಲಿ ಇಷ್ಟು ಸಾಧನೆ ಮಾಡಿದ್ದೀರಿ, ಪೇರೆಂಟ್ಸ್ ಜೊತೆ ಇದ್ದೇ ನೀವು ಸಾಧನೆ. ನಿಮ್ಮ ಪೇರೆಂಟ್ಸ್ ನವರಿಗೆ ಏನು ಗೊತ್ತಿರಲಿಲ್ಲ ಉದ್ಯಮ ಅಂದ್ರೆ ಏನು ಅಂತ. ಆದ್ರೆ ತಾಯಿ ಮತ್ತು ತಂದೆ ಜೊತೆಗೆ ನೀವಿದ್ದರು. ಈಗಿನ ಯುವಕರು ಅಂದ್ರೆ ಎಲ್ಲ ಹುಡುಗರು ಅಂತ ಹೇಳೋದಿಲ್ಲ, ಬಹಳ ಮಂದಿ ಮಂಗಳೂರಲ್ಲಿ ಇದ್ದಾರೆ. ಮತ್ತೆ ಕೆಲವರು ದೂರ ಇರಬೇಕು ಎನ್ನುವ ಆಶೆಯಿಂದ ಅಲ್ಲಿ ಏನು ಉಳಿತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋಗಿ ಅದು ಮನೆ ಹತ್ರ ಇದ್ರೆ ಅದೇನೊಂದು ಸ್ವಲ್ಪ ಇದು ಗಿರಿಗಿರುತ್ತೆ, ತಂದೆಯವ್ರದ್ದೆಲ್ಲ ಇರ್ತದೆ ಅಂತ ಹೇಳಿ ತಂದೆ ತಾಯಿಯವರದ್ದು.